ಹತ್ಯೆಯನ್ನು ಕಂಡಿರಲೇ ಇಲ್ಲ. ಏನು ಬೆಳಗಾವಿ ಚಿಕ್ಕೋಡಿಯ ಹಿರೇಕೋಡಿ ನಂದಿ ಪರ್ವತ ಆಶ್ರಮದ 108 ಕಾಮಕುಮಾರ ನಂದಿ ಮಹಾರಾಜ್ ಜೈನ ಮುನಿಗಳ ಹತ್ಯೆ ಆಗಿದೆ. ಇದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ನೋವನ್ನು ತಂದಿದೆ. ಒಬ್ಬ ಜೈನ ಮುನಿ ಸರ್ವವನ್ನು ತ್ಯಾಗ ಮಾಡಿ, ಪರಿತ್ಯಾಗ ಮಾಡಿ, ಸಮಾಜದ ಸೇವೆಗೆ, ಧರ್ಮದ ಸೇವೆಗೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥವರನ್ನು ಇಲ್ಲಿ ಬಿಡೋದಿಲ್ಲ ಅನ್ನುವಂಥದ್ದನ್ನು ನೋಡಿದರೆ ನಾವು ಸಮಾಜ ಯಾವ ಕಡೆ ಹೋಗ್ತದೆ ಅಂತೇಳಿ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಅದರಿಂದ ನಾನು ಈ ಘಟನೆ ಗೊತ್ತಾದ ತಕ್ಷಣ ಮಾರನೇ ದಿವಸನೇ ನಾನೇ ಖುದ್ದಾಗಿ ಅಲ್ಲಿ ಹೋಗಿ ಹುಬ್ಬಳ್ಳಿಯಲ್ಲಿ ಅಲ್ಲಿ ಶಿರೂರು ಸ್ವಾಮೀಜಿ ಅಂತ ಇದ್ದಾರೆ, ಅವರು ಜೈನ ಮುನಿಗಳು. ಅವರು ಈ ಕಾರಣಕ್ಕಾಗಿ ನಾನು ಅಮರಣಾಂತ ಉಪವಾಸವನ್ನು ಮಾಡ್ತೇನೆ ಅಂತೇಳಿ ಕೂತಿದ್ರು. ನಾನು ಅವರಿಗೆ ದೂರವಾಣಿಯಲ್ಲಿ ಮಾತಾಡಿ, ನಾನು ಹಾಗೆ ಮಾಡಬೇಡಿ, ನಾವು ಎಲ್ಲ ರೀತಿಯನ್ನು ತನಿಖೆ ಮಾಡಿ ನ್ಯಾಯವನ್ನು ಒದಗಿಸ್ಕೊಡ್ತೇವೆ, ಜೈನ ಸಮುದಾಯಕ್ಕೆ ನಾನು ಆಶ್ವಾಸನೆ ಕೊಡ್ತೇನೆ, ನಾನೇ ನಿಮ್ಮನ್ನು ಬಂದು ನೋಡ್ತೇನೆ ಅಂಥೇಳಿ ಮಾರನೇ ಬೆಳಿಗ್ಗೆನೇ ನಾನು ಹೋಗಿ ಅವರ ಮನವೊಲಿಸಿ ಅವರು ಉಪವಾಸವನ್ನು ವಾಪಸ್ ತಗೊಂಡ್ರು. ಹಾಗಾಗಿ ಆನಂತರ ನಾನು ಚಿಕ್ಕೋಡಿಗೆ ಹೋಗಿ ಅಲ್ಲಿ ಹಿರೇಕೋಡಿ ಆ ಆಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲೇ ಹೋಗಿ ಅಲ್ಲಿ ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದೇನೆ. ಅದಕ್ಕಾಗಿ ನಾನು ಹೇಳಿಕೆ ಕೊಡಬೇಕು ಅಂಥೇಳಿ. ಆ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು ನೀವು ಇದನ್ನು CBIಗೆ ಕೊಡ್ತೀರಾ ಅಂತ, ಇಲ್ಲಿ ನಾನು ಸದನದಲ್ಲಿ CBIಗೆ ತಾವು ಪ್ರಸ್ತಾಪ ಮಾಡಿರೋದು ನನಗೆ ಗೊತ್ತಿಲ್ಲ. ಆದರೆ ಸರ್ಕಾರದ್ದೊಂದು ಸ್ಟ್ಯಾಂಡ್ ಇರುತ್ತಲ್ವ, ಅದಕ್ಕಾಗಿ ನಾನು CBIಗೆ ಅಗತ್ಯತೆ ಇಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಹೇಳಿದ್ದೇನೆ. ಆದರೆ ವಸ್ತುಸ್ಥಿತಿಯನ್ನು ಸದನಕ್ಕೆ ನಾನು ವಿವರಣೆ ಮಾಡಲೇಬೇಕಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನೆನ್ನೆ ದಿವಸ ಹೇಳಿದ್ದಾರೆ, ಗೃಹ ಸಚಿವರು ಹೋಗಿದ್ದಾರೆ, ಬಂದ ನಂತರ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತೇಳಿ. ಅದಕ್ಕಾಗಿ ಈ ಸ್ಟೇಟ್ಮೆಂಟನ್ನು ಮಾಡ್ತಾ ಇದ್ದೀನಿ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಿರೇಕೋಡಿ ಎಂಬ ಗ್ರಾಮವಿದ್ದು ಅಲ್ಲಿ ನಂದಿ ಪರ್ವತ ಆಶ್ರಮ ಇರುತ್ತದೆ. ಸದರಿ ಆಶ್ರಮದಲ್ಲಿ ಆಚಾರ್ಯ ಕಾಮಕುಮಾರ ನಂದಿ ಎಂಬ ಕಾಪಿ ಕೊಡಿ ಕಳಿಸಿದಿಲ್ಲ, ಕಾಪಿ ಕೊಡಿಯಲ್ಲ ಕಳಿಸಿದೆಯಮ್ಮ. ಕಾಮಕುಮಾರ ನಂದಿ ಎಂಬ 58 ವರ್ಷದ ಜೈನ ಸನ್ಯಾಸಿ ಒಬ್ಬರು ಕಳೆದ 15 ವರ್ಷಗಳಿಂದ ವಾಸವಿರುತ್ತಾರೆ. ಸದರಿ ಆಚಾರ್ಯ ಕಾಮಕುಮಾರ ನಂದಿ ಇವರು ಅಥಣಿ ತಾಲೂಕಿನ ಕವಟಕೊಪ್ಪೆ ಗ್ರಾಮದವರಿದ್ದು ಇವರು ಒಟ್ಟು 5 ಜನ ಸಹೋದರರು. ಸದರಿ ಆಚಾರ್ಯರು ಸನ್ಯಾಸ ಸ್ವೀಕರಿಸಿದ ನಂತರ ಮತ್ತು ಹಿರೇಕೋಡಿಯ ನಂದಿ ಪರ್ವತ ಆಶ್ರಮಕ್ಕೆ ಬರುವ ಮೊದಲು ಉತ್ತರ ಭಾರತದಲ್ಲಿ ಪರಿವ್ರಾಜಕ ಸನ್ಯಾಸಿಯಾಗಿ ಸಂಚರಿಸುತ್ತಿದ್ದರು. ಹೀಗೆ 15 ವರ್ಷಗಳ ಹಿಂದೆ ಆಚಾರ್ಯ ಕಾಮಕುಮಾರ ನಂದಿ ಇವರು ಹಿರೇಕೋಡಿ ಗ್ರಾಮಕ್ಕೆ ಬಂದು ಅಲ್ಲಿ ನಂದಿ ಪರ್ವತ ಆಶ್ರಮವನ್ನು ಸ್ಥಾಪಿಸಿದರು. ನಂತರ ಆಚಾರ್ಯ ಶ್ರೀ ಕಾಮಕುಮಾರ ನಂದಿ ಚಾರಿಟಬಲ್ ವೆಲ್ಫೇರ್ ಸೊಸೈಟಿ ನಂದಿ ಪರ್ವತ ಹಿರೇಕೋಡಿ ಎಂಬ ಹೆಸರಿನ ಒಂದು ಸೊಸೈಟಿಯನ್ನು ಸ್ಥಾಪಿಸಿದ್ದು, ಸದರಿ ಸೊಸೈಟಿಯ ಅಧ್ಯಕ್ಷರಾಗಿ ಆಚಾರ್ಯ ಕಾಮಕುಮಾರ ನಂದಿ ಇವರ ಸಹೋದರನ ಮಗನಾದ ಡಾಕ್ಟರ್ ಭೀಮಪ್ಪ ಉಗಾರೆ ಇವರು ಇರುತ್ತಾರೆ. ಹಿರೇಕೋಡಿಯ ಸದರಿ ಆಶ್ರಮಕ್ಕೆ ಸುಮಾರು 4 ಎಕರೆ ಜಮೀನು ಇದ್ದು ಈ ಜಮೀನಿನಲ್ಲಿಯೇ ಆಶ್ರಮವನ್ನು ಸ್ಥಾಪಿಸಿರುತ್ತಾರೆ. ನಂತರ ಸದರಿ ಆಶ್ರಮದಲ್ಲಿ ಒಂದು ಶಾಲೆಯನ್ನು ಸ್ಥಾಪಿಸಿದ್ದರು. ಆದರೆ ಕೊರೋನಾ ಸಂದರ್ಭದಲ್ಲಿ ಸದರಿ ಶಾಲೆಯನ್ನು ಬಂದ್ ಮಾಡಲಾಗಿದ್ದು ಮತ್ತೆ ಆ ಶಾಲೆ ಪ್ರಾರಂಭವಾಗಿರುವುದಿಲ್ಲ. ಎಲ್ಲ ಜಾತಿ, ಧರ್ಮ, ಮತ, ಪಂಥದವರು ಸದರಿ ಆಶ್ರಮಕ್ಕೆ ಬರುತ್ತಿದ್ದರು. ಆಶ್ರಮದಲ್ಲಿ ಆಚಾರ್ಯರು ಒಬ್ಬರೇ ಇರುತ್ತಿದ್ದರು. ಕುಸುಮ ಗೌರಾಜ ಎಂಬ ಸುಮಾರು 55 ವರ್ಷ ವಯಸ್ಸಿನ ಜೈನ ಮಹಿಳೆ ಒಬ್ಬರು ಅವರಿಗೆ ಅಡುಗೆ ಮಾಡಲು ಹಾಗೂ ಆಶ್ರಮ ಮತ್ತು ಆಶ್ರಮದ ಜಮೀನಿನಲ್ಲಿ ಕೆಲಸ ಮಾಡಲು ಬರುತ್ತಿದ್ದರು. ಆಶ್ರಮದ ಜಮೀನಿನಲ್ಲಿ ಕೆಲಸ ಕಾರ್ಯಗಳಿದ್ದಾಗ ಹಣ ನೀಡಿ ಆಳುಗಳನ್ನು ಕರೆಯಿಸಿಕೊಂಡು ಕೆಲಸ ಮಾಡಿಸುತ್ತಿದ್ದರು. ದಿನಾಂಕ 5/7/23 ರಾತ್ರಿ
10 ಗಂಟೆಯಿಂದ ಆಶ್ರಮದಿಂದ ಸದರಿ ಆಚಾರ್ಯ ಕಾಮಕುಮಾರ ನಂದಿ ಇವರು ಏಕಾಏಕಿ ಕಾಣೆಯಾಗಿದ್ದರು. ಈ ವಿಚಾರ ಭಕ್ತರಿಗೆ ಗೊತ್ತಾಗಿ ಆಚಾರ್ಯರ ಸುಳುವು ಸಿಕ್ಕದೇ ಇದ್ದಾಗ ದಿನಾಂಕ 7/7/23 ಆಚಾರ್ಯ ಶ್ರೀ ಕಾಮಕುಮಾರ ನಂದಿ ಚಾರಿಟಬಲ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ಡಾಕ್ಟರ್ ಭೀಮಪ್ಪ ಉಗಾರೆ ಇವರು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು, ಅದು ಚಿಕ್ಕೋಡಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 147/2023 ಕಲಂನಲ್ಲಿ ಮನುಷ್ಯ ಕಾಣೆ ಅಡಿಯಲ್ಲಿ ದಾಖಲಾಗಿರುತ್ತದೆ. ಸದರಿ ಪ್ರಕರಣವನ್ನು PSI ಚಿಕ್ಕೋಡಿ ಇವರು ತನಿಖೆ ಕೈಗೊಂಡಿದ್ದು, ಪ್ರಕರಣದ ತನಿಖೆಯಲ್ಲಿ ಆರೋಪಿಗಳಾದ ನಾರಾಯಣ ಬಸಪ್ಪ ಮಾಳಿ, ಕಟಕ್ಬಾವಿ, ತಾಲೂಕು ರಾಯಬಾಗ, ಹಾಲಿ ವಾಸ್ತಿ ಹಿರೇಕೋಡಿ ಹಾಗೂ ಎರಡನೇ ಆರೋಪಿ ಹಸನ್ ಸಾಬಾ ಮಕ್ಬೂಲ್ ದಲಾಯತ ಕರೆತಂದು ವಿಚಾರಣೆ ಮಾಡಿರುತ್ತಾರೆ. ವಿಚಾರಣಾ ಸಮಯದಲ್ಲಿ ಮೊದಲನೇ ಆರೋಪಿ ಆಚಾರ್ಯರವರು 6 ಲಕ್ಷ ರೂಪಾಯಿಗಳ ಸಾಲವನ್ನು ನೀಡಿದ್ದು ಅದನ್ನು ಮರಳಿಸುವಂತೆ ಪೀಡಿಸುತ್ತಿದ್ದರಿಂದ ಇಬ್ಬರು ಆರೋಪಿಗಳು ಸೇರಿ ಆಚಾರ್ಯರನ್ನು ದಿನಾಂಕ 5/7/23 ರಾತ್ರಿ ಸುಮಾರು 10 ಗಂಟೆಯ ಸಮಯಕ್ಕೆ ಕೊಲೆ ಮಾಡಿ ಶರೀರವನ್ನು ತುಂಡು ತುಂಡು ಮಾಡಿ ಮೊದಲನೇ ಆರೋಪಿಯ ಸ್ವಗ್ರಾಮವಾದ ರಾಯಬಾಗ ತಾಲೂಕಿನ ಕಟಕಬಾವಿ ಗ್ರಾಮದಲ್ಲಿರುವ ತನ್ನ ಸ್ವಂತ ಜಮೀನಿನಲ್ಲಿ ಪಾಳು ಬಿದ್ದಿರುವ ಕೊಳವೆ ಬಾವಿಯಲ್ಲಿ ಹಾಕಿರುವುದಾಗಿ ತಿಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣಾ ಗುನ್ನಾ ನಂಬರ್ 148/2023 ಕಲಂ 302 ಮತ್ತು 201 IPCಯಂತೆ ಪ್ರಕರಣ ದಾಖಲಿಸಿ ತನಿಖೆಯನ್ನು CPI ಚಿಕ್ಕೋಡಿ ರಾಜೀವ್ ಪಾಟೀಲ್ ರವರಿಗೆ ನೀಡಿರುತ್ತಾರೆ. ಸದರಿ ಮಾಹಿತಿ ಪಡೆದ IGP ಉತ್ತರ ವಲಯ ಬೆಳಗಾವಿ ಹಾಗೂ SP ಬೆಳಗಾವಿರವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿರುತ್ತಾರೆ. ದಿನಾಂಕ 8/7/23 ಸದರಿ ಕೊಳವೆ ಬಾವಿಯನ್ನು ಹಿತಾಚಿಯ ಮೂಲಕ ಅಗೆದಿದ್ದು ಸತತ 7 ಗಂಟೆಯ ಕಾರ್ಯಾಚರಣೆಯ ನಂತರ ಆಚಾರ್ಯ ಕಾಮಕುಮಾರ ನಂದಿ ಅವರ ದೇಹಭಾಗಗಳು ಸಿಕ್ಕಿರುತ್ತವೆ. ವೈದ್ಯಾಧಿಕಾರಿಗಳು ಸದರಿ ದೇಹಭಾಗಗಳನ್ನು ಸಂಗ್ರಹಿಸಿ ಅವುಗಳನ್ನು ಹೆಚ್ಚಿನ ಪರೀಕ್ಷೆಗಾಗಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿರುತ್ತದೆ. ನಂತರ ದಿನಾಂಕ 8/7/23 ರಾತ್ರಿ ಆರೋಪಿತರಾದ ನಾರಾಯಣ ಬಸಪ್ಪ ಮಾಳಿ ಹಾಗೂ ಹಸನ್ ಸಾಬಾ ಮಕ್ಬೂಲ್ ದಲಾಯಿತ ಇವರನ್ನು ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತನಿಖೆಗಾಗಿ ಅವರನ್ನು 7 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ಕೊಡುವಂತೆ ವಿನಂತಿಸಿಕೊಂಡಿರುತ್ತಾರೆ. ನ್ಯಾಯಾಧೀಶರು ಸದರಿ ಆರೋಪಿತರನ್ನು ಸೋಮವಾರ 10/7/23 ತೆರೆದ ನ್ಯಾಯಾಲಯದಲ್ಲಿ ಹಾಜರುಪಡಿಸಲು ಸೂಚಿಸಿ ಆ ದಿನ ಪೊಲೀಸ್ ಕಸ್ಟಡಿಗೆ ಸಂಬಂಧಿಸಿದ ವಿಚಾರವನ್ನು ಕೈಗೆತ್ತಿಕೊಳ್ಳುವುದಾಗಿ ಆದೇಶಿಸುತ್ತಾರೆ. ದಿನಾಂಕ 9/7/2023 ಆಚಾರ್ಯ ಕಾಮಕುಮಾರ ನಂದಿ ಮಹಾರಾಜರ ಶವದ ಮರಣೋತ್ತರ ಪರೀಕ್ಷೆಯನ್ನು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ವಿಧಿವಿಜ್ಞಾನ ತಜ್ಞ ವೈದ್ಯರಿಂದ ಮಾಡಿಸಿ ಮೃತದೇಹವನ್ನು ಹಿರೇಕೋಡಿಯ ನಂದಿ ಆಶ್ರಮಕ್ಕೆ ತಂದು ಸಾರ್ವಜನಿಕರ ಸಮಕ್ಷಮದಲ್ಲಿ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಪ್ರಕರಣದ ತನಿಖೆಯನ್ನು DYSP ಬಸವರಾಜ್ ಯಲಿಗಾರರವರು ಕೈಗೊಂಡಿದ್ದು, ಪ್ರಕರಣವನ್ನು SP ಹಾಗೂ IGP ರವರ ಮಾರ್ಗದರ್ಶನದಲ್ಲಿ ಎಲ್ಲ ಆಯಾಮಗಳಿಂದ ತನಿಖೆ ಕೈಗೊಳ್ಳಲಾಗಿರುತ್ತದೆ. ದಿನಾಂಕ 10/7/23 ನಾನು ಮತ್ತು ADGP ಕಾನೂನು ಮತ್ತು ಸುವ್ಯವಸ್ಥೆ ಇಲಾಖಾ ಅಧಿಕಾರಿಗಳೊಂದಿಗೆ ಬೆಳಗಾವಿ, ವರೂರು, ಹಿರೇಕೋಡಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿರುತ್ತೇನೆ. ಈ ಪ್ರಕರಣದಲ್ಲಿ ಎಲ್ಲ ಆಯಾಮದಿಂದ ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗುವುದು. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ಇಲಾಖೆಯವರು ಕೇವಲ ಕಂಪ್ಲೇಂಟ್ ಬಂದ 6 ಗಂಟೆಯಲ್ಲಿ ಈ ಅಪರಾಧಿಗಳನ್ನು ಹಿಡಿದಿದ್ದಾರೆ. ನಾನು ಅವರಿಗೆ ಪ್ರಶಂಸೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ಅವರು ತತ್ಕ್ಷಣ ಕಾರ್ಯಪ್ರವೃತ್ತರಾಗಿ 6 ಗಂಟೆಯಲ್ಲಿ ಇವರನ್ನು ಹಿಡ್ಕೊಂಡು ಇವತ್ತು ಮುಂದಿನ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿತ್ತು, ತಾವು ಗೃಹ ಸಚಿವರಾಗಿದ್ದರೆ ಮತ್ತು ಅರಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದರು. ಇದೇನು ಹೊಸದಾಗಿ
ಈ ಕಾಲದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಹತ್ಯೆ ಆಗಿದೆ ಅಂತಕ್ಕಂಥದ್ದಲ್ಲ. ಅನೇಕ ಹತ್ಯೆಗಳಾಗಿದೆ, ತಾವಿರುವಾಗಲೂ ಆಗಿದೆ, ಅರಗ ಜ್ಞಾನೇಂದ್ರ ಇರುವಾಗಲೂ ಆಗಿದೆ, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಆಗಿದ್ದಾವೆ. ಆದರೆ ಇದನ್ನು ಎಷ್ಟು ಶೀಘ್ರವಾಗಿ ಪೊಲೀಸ್ ಇಲಾಖೆ ಅದನ್ನು ಕಂಡುಹಿಡಿದಿದ್ದಾರೆ, ಅಪರಾಧಿಗಳನ್ನು ಅವರು ಅರೆಸ್ಟ್ ಮಾಡಿ ತಗೊಂಡಿದ್ದಾರೆ ಎಂದು ನಾವು ಪ್ರಶಂಸೆ ಮಾಡಬೇಕು ಪೊಲೀಸ್ ಇಲಾಖೆಗೆ. ಕೇವಲ ತಾವು CBI ಕೇಳಿರೋದನ್ನು ನಾನು ಅಲ್ಗಳೆಯೋದಿಲ್ಲ, ಅದು ತಮ್ಮ ಹಕ್ಕು, ಕೇಳ್ತೀರಿ. ಆದರೆ ನಮ್ಮ ಪೊಲೀಸು ಸಮರ್ಥವಾಗಿಲ್ವಾ? ಅವರಿಗೆ ಸಾಮರ್ಥ್ಯ ಇಲ್ವಾ ತನಿಖೆ ಮಾಡೋದಕ್ಕೆ? ಈ ಅಪರಾಧವನ್ನು ಕಂಡುಹಿಡಿಯೋದಕ್ಕೆ ಸಾಮರ್ಥ್ಯ ಇಲ್ವಾ ಅವರಿಗೆ? ಕೇವಲ 1.5 ತಿಂಗಳ ಹಿಂದೆ ತಮ್ಮ ಕಾಲದಲ್ಲಿ ತಾವು ಮುಖ್ಯಮಂತ್ರಿಗಳಾಗಿದ್ದಾಗ, ಅರಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದಾಗ ಅವತ್ತು ಪೊಲೀಸು ಸಮರ್ಥವಾಗಿರಲಿಲ್ವಾ? ಅವತ್ತು ತಾವು ಅನೇಕ ಸಂದರ್ಭದಲ್ಲಿ ತಾವು ಹೇಳಿದಿರಿ ನಮ್ಮ ಪೊಲೀಸು ಭಾಳ ಸಮರ್ಥವಾಗಿದೆ, ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಅಂತ ಹೇಳಿದಿರಿ. ಇವತ್ತು ಆಲ್ ಆಫ್ ಎ ಸಡನ್ 1.5 ತಿಂಗಳೊಳಗಾಗಿ ಪೊಲೀಸು ಅಸಮರ್ಥರಾಗಿಬಿಡ್ತಾರ? ಅಧ್ಯಕ್ಷರೇ, ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ.